ತುಮಕೂರು ತಾಲೂಕಿನ ಹೆಬ್ಬೂರು ಹೋಬಳಿಯ ಗವಿಯಪ್ಪನಪಾಳ್ಯ ಕುಗ್ರಾಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಕೇವಲ 10 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಶಾಲೆಯಲ್ಲಿ 2 ಶಿಕ್ಷಕರನ್ನು ಒಳಗೊಂಡ ಓರ್ವ ವೃದ್ಧೆ ಅಡುಗೆ ಸಹಾಯಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಗವಿಯಪ್ಪನಪಾಳ್ಯ ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಗೋಮಾಳ ಜಮೀನಿನಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಗ್ರಾಮದ ಬಡಜನರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಈ ಶಾಲೆಯನ್ನು ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣರವರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ನಂತರ ಬಡಜನರ ಮಕ್ಕಳು ಈ ಶಾಲೆಯಲ್ಲಿ ಓದಿ ಉನ್ನತ ಮಟ್ಟಕ್ಕೆ ಹೋಗಿರುವುದು ಸಹ ಕಾಣಬಹುದು. ಆದರೆ ಅಂದಿನ ಕಾಲಕ್ಕೆ ತಕ್ಕಂತೆ ಈ ಸರ್ಕಾರಿ ಶಾಲೆ ಕರ್ತವ್ಯ ನಿರ್ವಹಿಸಿತ್ತು. ಬರಬರುತ್ತಾ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಮತ್ತೊಂದು ಕಟ್ಟಡ ಅವಶ್ಯಕವಾಗಿದ್ದರಿಂದ ಕಳೆದ 10 ವರ್ಷಗಳ ಹಿಂದೆ ಮುದ್ದ ಹನುಮೇಗೌಡರವರು ಕ್ಷೇತ್ರದ ಪ್ರಾದೇಶಿಕ ಅಭಿವೃದ್ಧಿ ಯೋಜನೆ ಅನುದಾನದಲ್ಲಿ ಕಟ್ಟಡ ನಿರ್ಮಾಣವಾಗಿತ್ತು. ಆದರೆ ಕೆಲವೇ ವರ್ಷಗಳಲ್ಲಿ ಆ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿರುವುದು ಕಾಣಬಹುದು. ಅಂದಿನಿಂದ ಇಂದಿನವರೆಗೂ ಈ ಕುಗ್ರಾಮದ ಸರ್ಕಾರಿ ಶಾಲೆಗೆ ಯಾವೊಬ್ಬ ರಾಜಕಾರಣಿ ಆಗಲಿ ಅಧಿಕಾರಿಗಳಾಗಲಿ ಬಂದಿಲ್ಲ. ಸಮಸ್ಯೆ ಬಗೆಹರಿಸುವ ಭರವಸೆಯೂ ಸಹ ನೀಡಿಲ್ಲವೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಶಾಲಾ ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವ ಬೆಳಕು, ನೀರು, ಮೈದಾನ, ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯೇ ಇಲ್ಲ. ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ನಿಜಕ್ಕೂ ಬರೀ ಸಂಬಳಕ್ಕಾಗಿಯೇ ಬರುತ್ತಿದ್ದಾರೆ ಎನಿಸುವ ಅನುಮಾನ ಕಂಡಿದೆ. ಅಥವಾ ಅಸಹಾಯಕರಾಗಿ ಬಂದನೋ ಓದನೋ ಎನ್ನುವ ರೀತಿಯಲ್ಲಿ ತೊಡಗಿದ್ದಾರೆ. ಶಾಲೆಗೆ ಸಮರ್ಪಕವಾಗಿ ವಿದ್ಯುತ್ ಸಂಪರ್ಕವಿಲ್ಲ. ಮಕ್ಕಳಿಗೆ ಅಗತ್ಯವಾಗಿ ಬೇಕಾಗಿರುವ ಶುದ್ಧ ಕುಡಿಯುವ ನೀರು ಕೂಡ ಇಲ್ಲ. ಶೌಚಾಲಯವಂತೂ ಬಾಗಿಲಿಲ್ಲದೆ ಬಯಲು ರಂಗಮಂದಿರವಾಗಿದೆ. ಆದ್ದರಿಂದ ಬಡ ರೈತರ ಮಕ್ಕಳು ಗಿಡಗಂಟಿಗಳ ಮಧ್ಯೆ ಶೌಚ ಮಾಡುವುದನ್ನು ಕಾಣಬಹುದು. ಅಲ್ಲಿನ ಬಡ ಮಕ್ಕಳು ಸಂಪೂರ್ಣವಾಗಿ ಗಿಡಗಂಟಿಗಳ ನಡುವೆ ಹಾವು, ಚೇಳು, ಹುಳ, ಉಪ್ಪಟೆಗಳ ಜೊತೆಯಲ್ಲಿ ಯೋಗ್ಯವಿಲ್ಲದ ಕಟ್ಟಡದಲ್ಲಿ ನಿಜಕ್ಕೂ ವ್ಯಾಸಂಗ ಮಾಡುತ್ತಿರುವುದು ಎಷ್ಟು ಸರಿ ಎನಿಸುತ್ತದೆ. ಗ್ರಾಮೀಣ ಭಾಗದ ಬಡ ಜನರ ಮಕ್ಕಳ ಬದುಕು ಮತ್ತು ಜೀವನ ಉಜ್ವಲ ಭವಿಷ್ಯದಿಂದ ಹಸನಾಗಲಿ ಎಂದು ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದ್ದು ಯಾರ ಕಿಸೆ ಸೇರಿತು ಎಂಬ ಅನುಮಾನ ಕಾಡುತ್ತಿದೆ. ನಿಜಕ್ಕೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುದಾನವನ್ನೇ ನೋಡಿಲ್ಲದ ಈ ಶಾಲೆಯ ಸಮಸ್ಯೆಗೆ ಪರಿಹಾರ ನೀಡಲು ತಾಲೂಕಿನ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಶಾಸಕರು, ತುಮಕೂರಿನ ಡಿಡಿಪಿಐ ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮುಂದಾಗಬೇಕಿದೆ. ಇನ್ನಾದರೂ ಸಂಬಂಧಪಟ್ಟ ಸಾರ್ವಜನಿಕ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕಟ್ಟಡ, ಶೌಚಾಲಯ, ಮೈದಾನ, ವಿದ್ಯುತ್ ಸಂಪರ್ಕ, ಆಟಿಕೆ ಸಾಮಗ್ರಿಗಳನ್ನು ಒದಗಿಸುವುದರ ಜೊತೆಗೆ ಬಡ ಜನರ ಮಕ್ಕಳ ಬದುಕಿಗೆ ಭದ್ರತೆ ನೀಡಬೇಕು ಎಂದು ನಮ್ಮ ತುಮಕೂರು ವಾಹಿನಿಯ ತಂಡ ಮಾನ್ಯ ಸಚಿವರಿಗೆ ಮನವಿ ಮಾಡುತ್ತಾ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಎಂದು ಮನವಿ ಮಾಡುತ್ತದೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ಯಾರ್ಯಾರು ಬರ್ತಾರೆ ಮಾಸ್ಟರ್ಗಳು? ಪುಟ್ಟ ಯಾರ್ಯಾರು ಬರ್ತಾರೆ? ಏನು ಸರ್ ಹೆಸರೇನು? ಮಿಸ್ ಹೆಸರು? ಹೌದಾ, ಕರೆಕ್ಟಾಗಿ ಬರ್ತಾರಾ ಶಾಲೆಗೆ? ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಆಟ ಎಲ್ಲ 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 ಆಡ್ತೀರಾ? ಆಟ ಆಡೋದೆಲ್ಲ ಈಚೆ ಕಡೆಗೆಲ್ಲ ಬೇಲಿ ಬೆಳೆದ್ಬಿಟ್ಟೈತೆ. ಹೆಂಗೆ ಆಡ್ತೀರಾ? ಏನಪ್ಪ, ಅಷ್ಟರಲ್ಲೇ ಆಡ್ತೀರಾ? ಶೌಚಾಲಯಕ್ಕೆಲ್ಲ ಎಲ್ಲಿ ಹೋಗ್ತೀರಾ? ಎಲ್ಲೆಲ್ಲ ಅಲ್ಲೂ ಬೆಳ್ಕೊಂಬಿಟ್ಟೈತೆ, ಹುಲ್ಲೆಲ್ಲ ಬೆಳ್ಕೊಂಬಿಟ್ಟೈತೆ. ಎಲ್ಲಿ ಹೋಗ್ತೀರಾ ಮತ್ತೆ? ಅಲ್ಲೇ ಹೋಗ್ತೀರಾ? ಅಲ್ಲಿ ಹಾವು, ಚೇಳು, ಪ್ರಾಣಿಗಳೆಲ್ಲ ಬಂದ್ಬಿಟ್ರೆ ಎಲ್ಲಿ ಹೋಗ್ತೀರಾ ಪುಟ್ಟ? ಮಾತಾಡಿ. ಆದರೂ ಅಲ್ಲೇ ಹೋಗ್ತೀರಾ? ಮಾಸ್ಟರ್ಗಳಿಗೆ ಹೇಳ್ಬೇಕು ತಾನೆ ಅಲ್ವಾ ಕಾಲ ನಾವು ಅಂತ. ಹೇಳಿದ್ದೀನಪ್ಪ? ಹೇಳಿರಲಿಲ್ಲ. ಹೇಳ್ಬೇಕು ತಾನೆ ಏನಾದ್ರು ಹೆಚ್ಚು ಕಡಿಮೆ ಆದರೆ. ಏನು ಓದ್ತಾ ಇದೆಯಾ? ಎಷ್ಟನೇ ಕ್ಲಾಸ್ ನೀನು? ನೀನು ತಾಯಿ ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ನೀವು? ನೀನಮ್ಮ? ನೀನು 5. ಎಲ್ಲ ಊಟ ಮಾಡಿದ್ರಾ? ಏನು ಕೊಟ್ಟಿದ್ರು ಊಟ? ಬಿಸಿಬೇಳೆ ಬಾತ್. ಹೊಟ್ಟೆ ತುಂಬ ಊಟ ಮಾಡಿದ್ರಾ? ನನ್ನ ಹೆಸರು ಪ್ರಸನ್ನ ಕುಮಾರ್ ಅಂತ ಹೇಳ್ಬಿಟ್ಟು ಗವಿಯಪ್ಪನಪಾಳ್ಯ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು. ಇಲ್ಲಿ ಪ್ರಾಥಮಿಕ ಸ್ಕೂಲ್ ಇದೆ. ಸ್ಕೂಲು ಎಲ್ಲ ಪೂರ್ತಿ ಶೀತಲವಾಗಿದೆ. ಮತ್ತು ಹುಡುಗರು ಆಟ ಆಡೋಕ್ಕೆ ಗ್ರೌಂಡ್ ಇಲ್ಲ. ಯಾರನ್ನು ಕೇಳಿದ್ರು ಎಲ್ಲ ನೆಗ್ಲಿಜೆನ್ಸಿ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲರೂ ಏನಾದರೂ ಕ್ರಮ ಕೈಗೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಅಧಿಕಾರಿಗಳು ಯಾರಾದರೂ ಬರ್ತಾ ಇದ್ದಾರೆ ಸರ್? ಶಿಕ್ಷಣ ಇಲಾಖೆಯವರು ಯಾರಾದರೂ ಬಂದು ನೋಡಿದ್ದಾರೆ ಇದೆಲ್ಲ ವ್ಯವಸ್ಥೆ? ಇವತ್ತು ಬಂದಿದ್ದಾರೆ.
ಹಾಂ ಹಾಂ ಹಾಂ. ಈ ಮಕ್ಕಳಿಗೆ ಶೌಚಾಲಯದ ಕೊರತೆ ಮತ್ತು ಫೀಲ್ಡ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಮಕ್ಕಳು. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ? ಇದೆ ಸರ್. ಇದೆ. ಹ್ಮ್. ಎಷ್ಟು ವರ್ಷ ಆಗಿದೆ ಸರ್ ಶೌಚಾಲಯ ಕಟ್ಟಿ? ಶೌಚಾಲಯ ಅದು 10 ಕಡೆ ಕಟ್ಟಿ ಒಂದು 12 ವರ್ಷ ಆಗಿದೆ. ಇದೊಂದು 7 ವರ್ಷ ಆಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಸರ್? ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಸರ್. ಇಲ್ಲೇನು ಫಿಲ್ಟ್ರು ಆರೋ ಫಿಲ್ಟರ್ ಇಲ್ಲ. ಮಾಸ್ಟರ್ ಪಾಪ ಡೈಲಿ ತಗೊಂಬತ್ತಾರೆ ಅಲ್ಲಿ ತೊಂಡಗೆರೆ ಆರಾಮ್ ಪ್ಲಾಂಟ್ ಇಂದ ತಗೊಂಬತ್ತಾರೆ ಪಾಪ ಡೈಲಿ ಒಂದು ಡೈಲಿ ತಗೊಂಬರ್ಬೇಕು. ತಗೊಂಬಂದು ಹುಡುಗರಿಗೆ ಪಾಪ ನೆಗಡಿ ಆಯ್ತದೆ ಅಂತ ಹೇಳ್ಬಿಟ್ಟು ಹ್ಞೂ. ಮಾಸ್ಟ್ರದು ಏನು ತೊಂದರೆ ಇಲ್ಲ, ಅಡುಗೆದು ಏನು ತೊಂದರೆ ಇಲ್ಲ. ಎಷ್ಟು ಜನ ಇದಾವ್ರು ಸರ್ ನಿಮಗೆ ತಿಳಿದಂತೆ ಮಕ್ಕಳು? 10 ಜನ ಇದೆ ಸರ್. 10 ಜನ. 1 to 5? 1 to 5 ಸರ್. ಹಾಂ ಹಾಂ. ಎಜುಕೇಷನ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಎಜುಕೇಶನ್ ಬಗ್ಗೆ ಏನು ಮಾತಾಡಂಗಿಲ್ಲ. ಅದು ಇಲ್ಲೇನಪ್ಪ ಅಂದ್ರೆ ಬಿಲ್ಡಿಂಗ್ ಇಂಪ್ರೂವ್ಮೆಂಟ್ಸ್ ಇಲ್ಲ, ಓಕೆ. ಮತ್ತೆ ಗ್ರೌಂಡ್ ಇಲ್ಲ. ಎಷ್ಟು ಕೊಠಡಿಗಳು ಇದೆ ಸರ್? ಕೊಠಡಿಗಳು ಎರಡಿದಾವೆ. ಅಡುಗೆ ಮನೆನೂ ಶೀತಲವಾಗಿದೆ. ಎರಡು ಕೊಠಡಿನೂ ಶೀತಲವಾಗಿದೆ. ಈಗ ಮತ್ತೆ ಎಲ್ಲಿ ಪಾಠ ಎಲ್ಲ ಅದು ಮಾಡ್ತಾ ಇದಾರೆ? ಇನ್ನೊಂದು ಸುಮಾರಾಗೈತೆ, ಅದ್ರಲ್ಲೇ ಇದು ಮಾಡ್ಕೊಂಡವ್ರೆ. ಅದು ಎಲ್ಲ ಮಳೆ ಬಂದ್ರೆಲ್ಲ ಅದು ಸೋರುತ್ತೆ. ಮಳೆ ಬಂದು ಸೋರ್ತದೆ, ಅದೇನು ಚೆನ್ನಾಗಿಲ್ಲ. ಹ್ಮ್ 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 ಜಾಗ ಮಾತ್ರ ಬೇಜಾನಿತ್ತು. 1 ಎಕರೆಗಿನ ಜಾಸ್ತಿ ಇದೆ, 1.5 ಎಕರೆ ಮೇಲೆ ಇದೆ ಜಾಗ. ಇದನ್ನ ಯಾರು ಇಂಪ್ರೂವ್ಮೆಂಟ್ಸ್ ಮಾಡಕ್ ಯಾರು ಕಾಂಪೌಂಡ್ ಇಲ್ಲ. ಏನು ಇಲ್ಲ. ಒಂದು ಮುಳ್ತಂತಿ ಇಲ್ಲ, ಏನಿಲ್ಲ. ಒಂದು ಕರೆಂಟ್ ಲೈಟಿಂಗ್ಸ್ ಇಲ್ಲ, ಏನು ಇಲ್ಲ. ಏನು ಮಾಡಿಲ್ಲ ಸರ್. ಒಟ್ಟಾರೆ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ. ಮೂಲಭೂತ ಸೌಕರ್ಯ ಏನು ಇಲ್ಲ ಇಲ್ಲಿ. ನೀವು ಗ್ರಾಮಸ್ಥರೇನಾದರೂ ಈ ವಿಚಾರವಾಗಿ ಸ್ಥಳೀಯ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಏನಾದ್ರು ತಂದಿದ್ದೀರಾ ಸರ್? ಸೊ ಹೇಳಿದ್ವಿ ಸರ್. ಯಾರು ಹೇಳಿದ್ರು ಯಾರು ತಲೆ ಕೆಡ್ಸ್ಕೊಳಲ್ಲ ಇದ್ರ ಬಗ್ಗೆ. ಏನ್ ಮಾಡೋದು ನಾವು? ಶಾಸಕರೇನಾದ್ರು ಈ ಕಡೆ ಶಾಸಕರನ್ನು ಕೇಳಿದ್ವಿ. ಆಯ್ತು ಮಾಡಿ ಸೇರ್ಸನಿರಿ ಸ್ಕೂಲ್ಗೆ ಅಂತ ಹೇಳಿ ಅವ್ರನ್ನು ಕೇಳಿದ್ವಿ. ಅವ್ರೇನ್ ಆಗಲ್ಲ ಅಂತ ಹೇಳ್ತಾರ ಸರ್. ಆಯ್ತದೆ ಅಂತ ಹೇಳೋದು, ಮಾಡ್ಬೇಕಲ್ಲ. ಮಂಜುನಾಥ್ ಅಂತ ಸರ್, ನಾನು ಶಿಕ್ಷಣ ಸಂಯೋಜಕರು ಹೆಬ್ಬೂರು ಹೋಬಳಿ. ಈ ದಿನ ನಮ್ಮ ವ್ಯಾಪ್ತಿಯ ಗವಿಯಪ್ಪನಪಾಳ್ಯ ಶಾಲೆಯಲ್ಲಿ ಶೌಚಾಲಯದ ಒಂದು ಸರಿ ಇಲ್ಲವನ್ನ ಕಾರಣಕ್ಕೋಸ್ಕರ ಈ ದಿನ ನಾವು ಇಲ್ಲಿ ಆಗಮಿಸಿದ್ವಿ. ನಮ್ಮ ಮನೆ ಬಿಯವರವರ ಸೂಚನೆಯಂತೆ ಇಲ್ಲಿ ಬಂದಿದ್ವಿ. ಈಗ ಈ ಹಿಂದೆ ನಾವು ಒಂದು ರೂಮ್ ಕೊಠಡಿ ಶಿಥಿಲ ಆಗಿತ್ತು. ಅದನ್ನು ಮಳೆಯಿಂದ ಹಾನಿಗೊಳಗಾದ ಇದರಲ್ಲಿ ಸೇರಿಸಿದ್ವಿ. ಅದು ಅಪ್ರೂವ್ಲ್ಗೆ ಹೋಗಿದೆ. ಮತ್ತು ಶೌಚಾಲಯನೂ ಮತ್ತೊಂದು ಸೇರಿಸಿದ್ವಿ, ಅದು ಅಪ್ರೂವ್ಲಿಗೆ ಕಳಿಸಿದ್ದಾರೆ. ಮತ್ತು ಇನ್ನು ಉಳಿದಂತೆ ಇಲ್ಲಿ ಈ ಶಾಲೆಯಲ್ಲಿ ಈಗ ಪ್ರಸ್ತುತ 10 ಮಕ್ಕಳು ಓದ್ತಾ ಇದ್ದಾರೆ. 2 ಟೀಚರ್ಸು ಇದ್ದಾರೆ. ಮೂಲಭೂತ ಸೌಕರ್ಯಗಳ ಕೊರತೆಗೆ ಈಗಾಗಲೇ ನಾವು ಇಲಾಖೆಯಿಂದ ಅಪ್ರೂವ್ಲ್ನ ಕಳಿಸಿದ್ದೀವಿ ಮಾನ್ಯ ಉಪನಿರ್ದೇಶಕ ಕಚೇರಿ. ಏನೇನಿಲ್ಲ ಸರ್ ಮೂಲಭೂತ ಸೌಕರ್ಯಗಳು? ಏನೇನಿಲ್ಲ ಈ ಶಾಲೆಗೆ? ಅದೇ ಒಂದು ರೂಮ್ದು ಶಿಥಿಲವಾಗಿದೆ ಸರ್. ಒಂದು ಕೊಠಡಿ ಮಾತ್ರ ಸುಸಜ್ಜಿತವಾಗಿದೆ. ಮತ್ತು ಒಂದು ಶೌಚಾಲಯ 1 ಯೂನಿಟ್ ಇದೆ ಸರ್. ಇನ್ನೊಂದು ಯೂನಿಟು ಅದು ಸ್ವಲ್ಪ ಹಾಳಾಗಿದೆ. ಶಾಲೆಗೆ ಕಾಂಪೌಂಡ್ ಇಲ್ಲ ಅಂತ ಒಂದು ಕಂಪ್ಲೇಂಟು. ನೆಕ್ಸ್ಟು ವಿದ್ಯುತ್ ಸಂಪರ್ಕ ಇಲ್ಲ ಅಂತ, ಶುದ್ಧ ಕುಡಿಯುವ ನೀರಿನ ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮಕ್ಕಳು. ಶುದ್ಧ ಕುಡಿಯುವ ನೀರಿಗೆ ಆರೋ ಪ್ಲಾಂಟ್ ಮಾಡಬೇಕಿತ್ತು. ಈ ಸದ್ಯಕ್ಕೆ ನಮ್ಮ ಶಿಕ್ಷಕರೇ ಪಕ್ಕದ ಊರಿನಿಂದ ಫಿಲ್ಟರ್ ನೀರನ್ನು ತಂದು ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನ ಸದ್ಯಕ್ಕೆ ಕೊಡ್ತಾ ಇದ್ದಾರೆ ಸರ್. ಮಕ್ಕಳಿಗೆ ಆಟ ಆಡಲಿಕ್ಕೆ ಗ್ರೌಂಡ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಮಕ್ಕಳು. ಇಲ್ಲ, ಗ್ರೌಂಡ್ ಇದೆ ಸರ್. ಅದೇ ಸ್ವಲ್ಪ ಈ ಕಾಂಪೌಂಡ್ ವ್ಯವಸ್ಥೆ ಆಗಬೇಕಷ್ಟೇ ಸರ್. ಇದೆಲ್ಲ ಮುಳ್ಳು ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ, ಬೇಲಿ ಬಂಕ ಎಲ್ಲ ಬೆಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಮಕ್ಕಳು ಆಟ ಆಡ್ಲಿಕ್ಕೆ ಆಗ್ತಾ ಇಲ್ಲ. ಮೊನ್ನೆ ರಜೆ ಇತ್ತಲ್ಲ, ಮೇಜರಾಗಿ ವಿದ್ಯುತ್ ವ್ಯವಸ್ಥೆ ಇಲ್ಲ. ಕೊಠಡಿಗಳೆಲ್ಲ ಎಲ್ಲ ಪೂರ್ತಿ ಸೋರ್ತಾ ಇದೆ. ಎಲ್ಲ ಒಂದು ಕೊಠಡಿ ಹಾಳಾಗಿದೆ ಸರ್. ಹೌದು, ಒಂದೇ ಕೊಠಡಿನಲ್ಲಿ ಒಂದು ಕೊಠಡಿ ಇದೆ ಸರ್. ಹೌದು, ಒಂದನ್ನ ಸೇರಿಸಿದೆ ಸರ್. ಅದು ಅಪ್ರೂವಲ್ ಆಗಿ ಬರ್ಬೇಕು ಸರ್. ಎಷ್ಟು ಜನ ಇಲ್ಲಿ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ? ಇದ್ದಾರೆ ಸರ್. ಇಬ್ಬರಿದ್ದಾರೆ. ಶಿಕ್ಷಕರು ತಾವಿಂದ ಏನಾದ್ರು ಬಂದು ಇದಕ್ಕೆಲ್ಲ ಏನೋ ರೂಪುರೇಷೆ ಮಾಡ್ಬೇಕು ಅದೆಲ್ಲ ಮಾಡಿದ್ರೆ ಸರ್? ಬಂದು ವಿಸಿಟ್ ಮಾಡಿ ವಿಸಿಟ್ ರಿಪೋರ್ಟ್ ಎಲ್ಲ ಬರೆದು ಹೋಗಿದ್ವಿ ಸರ್. ಮೂಲಭೂತ ಒಂದು ರೂಮಿಂದು ಇದನ್ನ ಸೇರಿಸಿದ್ವಿ ಸರ್ ನಾವು. ಹರೀಶ್ ಅಂತ. ನಾನು ಗವಿಯಪ್ಪನಪಾಳ್ಯ ಶಾಲೆಯಲ್ಲಿ ಓದೋಗಿರೋನು. ನಾನು ಇದೇ ಗ್ರಾಮಸ್ಥದನು. ನನ್ನ ತಾಯಿ ಇಲ್ಲಿ ಅಡುಗೆ ಕೆಲಸ ಮಾಡ್ತಿದ್ದಾರೆ. ಅಡುಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಟೀಚಿಂಗ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲ ಮೂಲಭೂತ ಸೌಕರ್ಯಗಳು ಯಾವುದೇ ರೀತಿ ನಮಗೆ ತೊಂದರೆಗಳು ಒಳಗುಂಟಾಗಿದೆ. ಒಂದು ಫೀಲ್ಡ್ ಅಗತ್ಯ ಇಲ್ಲ. ಒಂದು ಕುಡಿಯೋ ನೀರು ಇದೆ. ನಮ್ಮ ಗ್ರಾಮಸ್ಥರಾಗಲಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಏನು ಕುಡಿಯೋ ನೀರಿದೆ ಅದಿದೆ. ಶುದ್ಧವಾಗಿ ಒಂದು ಫಿಲ್ಟರ್ ನೀರು ಬೇಕಾಗಿರ್ತದೆ ಸ್ಕೂಲ್ಗೆ ಮಕ್ಕಳಿಗೆ. ಆ ಮಕ್ಕಳಿಗೆ ಶುದ್ಧ ಕುಡಿಯೋ ನೀರನ್ನು ದಯವಿಟ್ಟು ಸರ್ಕಾರ ಇದನ್ನು ಗಮನಿಸಿ ಅದನ್ನು ನಿರೂಪಿಸಬೇಕಾಗಿ ತಾವು ಕೇಳ್ಕೊತಿದ್ದೀನಿ. ಅದೇ ರೀತಿ ಶೌಚಾಲಯನೂ ಅಷ್ಟೇ. ಶೌಚಾಲಯ ಒಂದು ಶಿಕ್ಷಕರಿಗಾಗಿ ಒಂದಿರಬೇಕು, ಒಂದು ವಿದ್ಯಾರ್ಥಿಗಳಿಗಾಗಿ ಇರಬೇಕು. ಇರೋದ್ರಿಂದ ಅದನ್ನು ಶಿಕ್ಷಕರು ಯೂಸ್ ಮಾಡ್ತಿದ್ದಾರೆ ಮತ್ತು ಮಕ್ಕಳು ಅದನ್ನೇ ಯೂಸ್ ಮಾಡ್ತಿದ್ದಾರೆ. ಇನ್ನೊಂದು ಅದು ಹಾಳಾಗಿದೆ. ಅದು ಗಮನಕ್ಕೆ ತಂದಿದ್ದೀವಿ. ಎಲ್ಲರೂ ಶಿಕ್ಷಕರು ಅವ್ರ ಗಮನಕ್ಕೆ ತಂದಿದ್ದಾರೆ, ಎಲ್ಲ ಕ್ಷೇತ್ರಕ್ಕೂ ತಂದಿದ್ದಾರೆ ಮತ್ತು ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳು ಯಾವುದೇ ರೀತಿ ತೊಂದರೆ ಏನಿಲ್ಲ. ಶಿಕ್ಷಕರು ತುಂಬ ಅವರ ಕೆಲಸವನ್ನು ಅವ್ರು ನೀಟಾಗಿ ಮಾಡ್ತಾಯಿದ್ದಾರೆ. ಅವ್ರ ಬಗ್ಗೆ ಯಾವುದೇ ರೀತಿ ನಾವು ಕಂಪ್ಲೇಂಟ್ಸ್ ಹೇಳೋಕ್ಕಾಗಲ್ಲ. ಈ ಗ್ರೌಂಡಿಗೆ ಸುಮಾರು ಒಂದು 20 ವರ್ಷದಿಂದಲೂ ಇದು ಕಾಂಪೌಂಡ್ ಇಲ್ಲ. ಇದನ್ನ ಬರೆದಾಗ್ತಿದೆ. ಹಳೆ ಇದ್ದಂಥ ಶಿಕ್ಷಕರು ಬರೆದಿದ್ದಾರೆ, ಈಗ ಹೊಸ್ದಾಗಿ ಬಂದಿರೋರು ಬರೀತಿದ್ದಾರೆ. ಅವ್ರು ಬರೆದಂತೆ ಅದೇನೋ ನಿಗೂಢವಾಗಿ ಆಗಿದೆ. ಫೈಲು ಫಾಲೋ ಆಗ್ತಾಯಿಲ್ಲ, ಏನಾಗ್ತಾಯಿಲ್ಲ. ಅದರಿಂದ ಇದನ್ನು ದಯಮಾಡಿ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.
ಮತ್ತು ಇಲ್ಲಿನ ವಾತಾವರಣ ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ತುಂಬ ಇದು ಅನುಕೂಲ ಆಗುತ್ತೆ. ಈಗ ಗೌರ್ಮೆಂಟ್ ಸ್ಕೂಲು ಅಂದರೆ ಒಂದು ಏನೋ ಕೀಳು ಮನೋಭಾವ ಇಟ್ಕೊಂಡಲೇ ಯಾವುದೇ ರೀತಿ ಅದನ್ನು ಒಂದೊಂದು ತಮ್ಮ ಮನಸ್ಸಿಗೆ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಏನಂದರೆ ಇಲ್ಲಿ ಒಂದು ಫೀಲ್ಡ್ ಇರಬೇಕು ಅಂದರೆ ತುಂಬ ಚೆನ್ನಾಗಿರಬೇಕು. ಅಂದರೆ ಇಲ್ಲಿ ಸ್ವಲ್ಪ ಕರ್ಕಲಾಗಿರ್ತದೆ, ಎಲ್ಲ ಆಗಿರ್ತದೆ. ಇದನ್ನ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ಬೇಕು. ಇದು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಶಿಕ್ಷಣ ಸಂಸ್ಥೆ ವ್ಯವಸ್ಥೆಗಳಾಗಲಿ ಇದನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನಾವು ಇಲ್ಲಿ ಟೈಮಲ್ಲಿ ಹುಡುಗರು ಸುಮ್ಮನೆ ಹತ್ತೋದು ಬೀಳೋದು, ಅದರಿಂದ ನಮಗೂ ತೊಂದರೆ, ಅವ್ರಿಗೂ ತೊಂದರೆ. ಇದು ಕೋಟಿ ಗಂಟ ಗಾಯನದ್ದು ಯಜ್ಞದ ರಿಜಿಸ್ಟ್ರೇಷನ್ ಆಗಿದೆ. ನಿಮ್ಗೆ ಹೇಳಿದೆ ಲಾಸ್ಟ್ ಟೈಮ್ ಬಂದಾಗ ಹೊಡೆದಾರೆ ಸ್ವಲ್ಪ ಬಸ್ ಇಲ್ಲ ಸ್ಕೂಲ್ ಊಟ ಮಾಡ್ತಾ ಇದ್ದೆ ಇಲ್ಲ ಆಧಾರ ಇದ್ದಿದ್ದು ನಡೆದು ಹೋಗೋದು ಅದು ಹೋಗಿ ಈಗ ಇದು ಹೊರಡಲೆ ಆಯ್ತಲ್ಲ
ತುಮಕೂರು ಮಿತ್ರ ಕಣಲೆ, ನಮ್ಮ ತುಮಕೂರು. ನಮ್ಮ ತುಮಕೂರು. ಬಿಲ್ಡಿಂಗ್ ಮಾಡ್ಬಿಟ್ಟು ಯಾರು ತಲೆ ಕೆಡ್ಸ್ಕೊಳ್ಳೋರು ರಾಜಕಾರಣಿ ಎರಡು ಚಿಲ್ಲರೆ ಇರೋದಿದೆ. ಬಾವಿ ತಕ್ಕ ಒಂದು ಕೆಲಸ ಮಾಡಿದ್ರು ಗೂಳೂರಲ್ವಾ ಹಾಂ ಸರಿ ಸರಿ ಸರ್, ಆಯಿತು. ಓಕೆ ಸರ್, ಸರಿ ಸರಿ ಸರ್, ಓಕೆ ಸರ್, ಓಕೆ ಸರ್, ಆಯಿತು. ಬಂದ್ರಿ ನೀವು ಆಮೇಲೆ ನೀವು ಈ ಕಡೆ ಬನ್ನಿ ಇಲ್ಲಿ ಬಂದ್ಬಿಟ್ಟು ಆಮೇಲೆ ಮಾತಾಡಿ ನೀವು ಅಂತ ಹೇಳಿದ್ದೀನಿ. ಅವರು ಪರ್ಮಿಷನ್ ತಗೊಂಡಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ನ ಗಮನ ಕೇಳಿದ್ರಾ? ರಿಪೋರ್ಟ್ ಹಾಕ್ತೀನಿ. ರೋಡೇ ಚರಂಡಿ ಆಗಿಬಿಡುತ್ತೆ.